ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪುರಾತನ ದೇವಾಲಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಹೊಯ್ಸಳರ ಕಾಲದಲ್ಲಿ ಕ್ರಿಸ್ತಪೂರ್ವ 1250ನೇ ಇಸವಿಯಲ್ಲಿ ನಿರ್ಮಾಣವಾದ ಪುರಾತನ ವಾಸ್ತು ವಿನ್ಯಾಸವುಳ್ಳ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಇದುವರೆಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ತಂತ್ರಜ್ಞಾನ ಇಷ್ಟೊಂದು ಮುಂದುವರಿದಿರುವಂತಹ ಈ ಕಾಲದಲ್ಲಿ ಒಂದು ಕಟ್ಟಡ ನಿರ್ಮಾಣಕ್ಕೆ ವರ್ಷಾನುಗಟ್ಟಲೆ ಸಮಯ ಹಿಡಿಯುವಾಗ ಪ್ರಾಚೀನ ಕಾಲದಲ್ಲಿ ಅಷ್ಟೊಂದು ನಿಖರವಾದ ವಾಸ್ತು ವಿನ್ಯಾಸ ಹಾಗೂ ಇಷ್ಟೊಂದು ಸಮಾನಾಂತರ ಕೋನದಲ್ಲಿ ನಿಖರವಾಗಿ ನಿರ್ಮಿಸಿರುವಂತಹ ಕಲಾ ನೈಪುಣ್ಯಕ್ಕೆ ತಲೆಬಾಗುತ್ತಾ ಶತಮಾನಗಳಷ್ಟು ಹಳೆಯದಾದ ಇನ್ನೂ ನಶಿಸಲಾಗದಂತಹ ಅಲುಗಾಡದಂತೆ ಗಟ್ಟಿಯಾಗಿ ನಿಂತಿರುವ ಹಲವಾರು ವಾಸ್ತು ರಚನೆಗಳನ್ನು ನಾವು ಭಾರತದ ಉದ್ದಗಲಕ್ಕೂ ನೋಡಬಹುದಾಗಿದೆ. ಅಂತಹ ಐತಿಹಾಸಿಕ ಶ್ರೀಮಂತಿಕೆ ಸಾಲಿಗೆ ಸೇರಿದ ಈ ಒಂದು ದೇವಸ್ಥಾನವನ್ನು ಇವತ್ತು ನಾನು ನಿಮಗೆ ಪರಿಚಯಿಸಲು ನನಗೆ ಹೆಮ್ಮೆ ಎನಿಸುತ್ತದೆ. ಎಂಥವರನ್ನು ಮಂತ್ರಮುಗ್ಧಗೊಳಿಸುವ ಸೌಂದರ್ಯವನ್ನು ಹೊಂದಿರುವ ಈ ದೇವಾಲಯದ ಸುಂದರ ಕೆತ್ತನೆಯ ಶಿಲ್ಪಗಳು ಆಗಿರಬಹುದು, ದೇವಸ್ಥಾನದ ಅದ್ಭುತವಾದ ಒಳಾಂಗಣ ವಿನ್ಯಾಸ ಮತ್ತು ಗೋಪುರ ಕಳಸಗಳ ಅತ್ಯಾಕರ್ಷಕ ವಿನ್ಯಾಸಗಳು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ ಎಂದರೆ ತಪ್ಪಾಗಲಾರದು. ಈ ದೇವಾಲಯವು ತ್ರಿಕೂಟ ವಿನ್ಯಾಸ ಮಾದರಿಯಲ್ಲಿದ್ದು 3 ಗೋಪುರಗಳನ್ನು ಹೊಂದಿದೆ. ಮಧ್ಯಭಾಗದ ಗೋಪುರವು ಎತ್ತರವಾಗಿದ್ದು ಉಳಿದ 2 ಗೋಪುರಗಳು ಸಮಾನಾಂತರ ಮೇಲ್ಛಾವಣಿಯನ್ನು ಹೊಂದಿದೆ. ಹೊಯ್ಸಳರ ವಾಸ್ತುಶಿಲ್ಪದ ಮಾದರಿಯಲ್ಲಿರುವ ಈ ದೇವಾಲಯ ವೈಷ್ಣವ ಮಂದಿರವಾದ ಕಾರಣ ಇಲ್ಲಿ ದೇವಾಲಯದಲ್ಲಿ ಹೆಚ್ಚಾಗಿ ಮಹಾವಿಷ್ಣುವಿನ ಕೆತ್ತನೆಗಳನ್ನೇ ಕಾಣಬಹುದಾಗಿದೆ. ರಾಮಾಯಣ ಮಹಾಭಾರತದ ಕೆಲವು ಕೆತ್ತನೆಗಳನ್ನು ಸಹ ದೇವಾಲಯದ ಗೋಡೆಗಳಲ್ಲಿ ಕಾಣಬಹುದಾಗಿದೆ. ಇಲ್ಲಿನ ಗೋಪುರದಲ್ಲಿ ಮಹಾವಿಷ್ಣುವಿನ ದಶಾವತಾರಗಳನ್ನು ಕೆತ್ತಲಾಗಿದ್ದು ವೇಣುಗೋಪಾಲ, ಲಕ್ಷ್ಮೀನಾರಾಯಣ ಹಾಗೂ ಲಕ್ಷ್ಮೀ ನರಸಿಂಹನ ವಿಗ್ರಹಗಳನ್ನು ಗೋಪುರದ ಮಂಟಪದಲ್ಲಿ ಕಾಣಬಹುದಾಗಿದೆ. ಕ್ರಿಸ್ತಪೂರ್ವ 1250ರಲ್ಲಿ ಹೊಯ್ಸಳರ ದೊರೆಯಾಗಿದ್ದ ವೀರ ಸೋಮೇಶ್ವರನು ಕಟ್ಟಿಸಿರುವ ಈ ದೇವಾಲಯದ ಮುಖ್ಯ ದೇವರು ವಿಷ್ಣು. ವಿಷ್ಣುವಿನ ಮತ್ತೊಂದು ಹೆಸರು ಲಕ್ಷ್ಮೀನಾರಾಯಣ. ಆದ್ದರಿಂದಲೇ ಈ ದೇವಾಲಯದ ಹೆಸರು ಲಕ್ಷ್ಮೀನಾರಾಯಣ ದೇವಾಲಯ ಎಂದಾಗಿದೆ. ಈ ಲಕ್ಷ್ಮೀನಾರಾಯಣ ದೇವಾಲಯ ಇರುವುದಾದರೂ ಎಲ್ಲಿ ಎಂಬ ನಿಮ್ಮ ಕುತೂಹಲಕ್ಕೆ ಉತ್ತರ, ಈ ದೇವಾಲಯ ಇರುವುದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಹೊಸ ಹೊಳಲು ಎಂಬ ಸಣ್ಣ ಪಟ್ಟಣದಲ್ಲಿ. ಮೈಸೂರಿನಿಂದ 61 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 161 ಕಿಲೋಮೀಟರ್ ಅಂತರದಲ್ಲಿದೆ ಈ ಹೊಸ ಹೊಳಲು ಲಕ್ಷ್ಮೀನಾರಾಯಣ ದೇವಾಲಯ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.